ಬಾಲಿವುಡ್ನಲ್ಲಿ ಕ್ರಾಂತಿ ಬಹುದೊಡ್ಡ ಕ್ರಾಂತಿಯನ್ನೇ ಎಬ್ಬಿಸಿದೆ. ಡಿ ಬಾಸ್ ಅಭಿನಯದ 55ನೇ ಚಿತ್ರ ಮಾಧ್ಯಮಗಳಿಗೆ ಸಡ್ಡು ಹೊಡೆದು ಹೊಸ ಅಲೆಗೆ ನಾಂದಿ ಹಾಡಿದೆ. ಅಷ್ಟೇ ಯಾಕೆ, ತನ್ನ ನೆಚ್ಚಿನ ನಟನ ಚಿತ್ರವನ್ನು ಹೇಗೆ ರೀಚ್ ಮಾಡಬೇಕು ಅನ್ನೋದು ನನಗೆ ಗೊತ್ತು ಎಂಬುದನ್ನು ಡಿ ಬಾಸ್ ಅಭಿಮಾನಿಗಳು ಘಂಟಾ ಘೋಷವಾಗಿ ಹೇಳುವಂತಾಗಿದೆ. ಈ ಮೂಲಕ ತನ್ನ ತಾಕತ್ತು ಏನೆಂಬುದನ್ನು ತೋರಿಸಿಕೊಟ್ಟಿದೆ ಕ್ರಾಂತಿ. ಈ ಚಿತ್ರ ಕೇವಲ ಕರುನಾಡು ಮಾತ್ರವಲ್ಲ, ದೇಶ ಬಿಟ್ಟು ಪರದೇಶಗಳಲ್ಲೂ ತನ್ನ ಹವ ಏನೆಂಬುದನ್ನು ತೋರಿಸಿಕೊಟ್ಟಿದೆ. ಹೌದು, ಪಂಚಭಾಷೆಯಲ್ಲಿ ನಿರ್ಮಾಣಗೊಳ್ಳೋ ಕ್ರಾಂತಿ ಚಿತ್ರದ ಬಗ್ಗೆ ಪಾಕಿಸ್ತಾನದಲ್ಲೂ ಮಾತುಗಳು ಕೇಳಿಬರ್ತಿದೆ. ಅಲ್ಲಿನ ಒಂದಿಷ್ಟು ಯೂಟ್ಯೂಬರ್ಸ್ ಕ್ರಾಂತಿ ಪೋಸ್ಟರ್ ರಿಲೀಸ್ ಆದ ದಿನವೇ ಚಿತ್ರದ ಬಗ್ಗೆ ಪಾಸಿಟಿವ್ ರಿವ್ಯೂಗಳನ್ನು ನೀಡಿದ್ದಾರೆ. ಈ ಪೈಕಿ ಜುನೈದ್ ಅನ್ನೋರು ಡಿ ಬಾಸ್ನ ಗುಣಗಾನವನ್ನೇ ಮಾಡಿದ್ದಾರೆ. ಈ ಮೂಲಕ ಪಾಕ್ನಲ್ಲೂ ಹೊಸ ಕ್ರಾಂತಿಯನ್ನೇ ಎಬ್ಬಿಸಿದೆ D55. ಇನ್ನು ಈ ಚಿತ್ರ ಹಿಂದಿಯಲ್ಲೂ ಏಕಕಾಲಕ್ಕೆ ತೆರೆ ಕಾಣೋದ್ರಿಂದ ಉತ್ತರ ಭಾರತ ಮಾತ್ರವಲ್ಲ, ಸುತ್ತಮುತ್ತಲಿನ ದೇಶಗಳಿಗೆ ಸಿನಿಮಾ ರೀಚ್ ಆಗುತ್ತೆ. ಮೊದಲೇ ದಕ್ಷಿಣ ಭಾರತದ ಚಿತ್ರಗಳಿಗೆ ಉತ್ತರ ಭಾರತೀಯರು ರೆಡ್ ಕಾರ್ಪೆಟ್ ಹಾಕ್ತಿದ್ದಾರೆ. ಇತ್ತೀಚೆಗೆ ರಾಬರ್ಟ್ ತೆರೆ ಕಂಡಾಗ್ಲೂ ಹಿಂದಿಯಲ್ಲೂ ರಿಲೀಸ್ ಮಾಡುವಂತೆ ಉತ್ತರ ಭಾರತೀಯರು ಹಾಗೆ ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳದ ಸಿನಿಪ್ರೇಮಿಗಳು ಕೇಳ್ಕೊಂಡಿದ್ರು. ಇತ್ತೀಚೆಗೆ ಕಿರುತೆರೆಯಲ್ಲಿ ಪ್ರೀಮಿಯರ್ ಕಂಡಾಗ ಹಬ್ಬವನ್ನೇ ಆಚರಿಸುವಂತೆ ಸಂಭ್ರಮಪಟ್ರು. ಇದೀಗ ಕ್ರಾಂತಿ ನೇರವಾಗಿ ಹಿಂದಿಯಲ್ಲೇ ರಿಲೀಸ್ ಆಗ್ತಿದೆ. ತನ್ನ ನೆಚ್ಚಿನ ನಟನ ಚಿತ್ರವನ್ನು ಉತ್ತರ ಭಾರತೀಯರು ಕನ್ನಡಿಗರ ಜೊತೆ ಏಕಕಾಲಕ್ಕೆ ವೀಕ್ಷಿಸುವಂತಾಗುತ್ತೆ. ಈ ತನಕ ಕಂಡಿದ್ದು ಬರೀ ಟ್ರೈಲರ್ ಅಷ್ಟೇ. ಕ್ರಾಂತಿ ರಿಲೀಸ್ ಆಗ್ಲಿ, ಅಸಲಿ ಸಿನಿಮಾ ಏನೆಂದು ತಿಳಿಯುತ್ತೆ ಅನ್ನೋ ಮಾತುಗಳು ಡಿ ಫ್ಯಾನ್ಸ್ಗಳಿಂದ ಕೇಳಿ ಬರ್ತಿದೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.